ನಮಸ್ಕಾರ ಸ್ನೇಹಿತರೆ, ನಾನು ಮಕ್ಕಳ ಕನ್ನಡ ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಗೆಳೆಯರೇ, ನಿಮ್ಮೆಲ್ಲರಿಗೂ ಕೂಡ ಕಥೆ ಅಂದರೆ ಇಷ್ಟ ಅಲ್ವಾ? ಸರಿ, ನಾನು ನಿಮ್ಮೆಲ್ಲರಿಗೂ ಕೂಡ ಕಥೆಯನ್ನು ಹೇಳ್ತೀನಿ. ಕೇಳ್ತೀರಾ? ಬನ್ನಿ, ಎಲ್ಲರೂ ಒಟ್ಟಿಗೆ ಕೇಳಿ. ಈ ನೀತಿ ಕಥೆಯ ಹೆಸರು ಸಿಂಹ ಮತ್ತೆ ಕರಡಿ. ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡಿನಲ್ಲಿ ಒಂದು ಜಿಂಕೆ ಸತ್ತು ಬಿದ್ದಿರುತ್ತೆ. ಅಲ್ಲಿಗೆ ಸಿಂಹ ಮತ್ತೆ ಕರಡಿ ಬರ್ತಾವೆ. ಸಿಂಹ ಹೇಳುತ್ತೆ, ಕರಡಿ, ಈ ಜಿಂಕೆನ ನಾನ್ ಮೊದಲು ನೋಡಿದ್ದು, ಹಾಗಾಗಿ ಇದನ್ನ ನಾನ್ ತಿಂತೀನಿ ಅಂತ ಸಿಂಹ ಹೇಳುತ್ತೆ. ಕರಡಿ ಹೇಳುತ್ತೆ, ಇಲ್ಲ, ಈ ಜಿಂಕೆನ ನಾನ್ ಮೊದಲು ನೋಡಿದ್ದು, ಹಾಗಾಗಿ ಇದನ್ನ ನಾನ್ ತಿಂತೀನಿ ಅಂತ ಕರಡಿ ಹೇಳುತ್ತೆ. ಎರಡೂ ಪ್ರಾಣಿಗಳು ನಾನು ತಾನು ತಾನು ನಾನು ಅಂತ ಜಗಳ ಮಾಡ್ಕೊಳ್ತವೆ. ಕೊನೆಗೆ ಎರಡೂ ಪ್ರಾಣಿಗಳಿಗೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಇಬ್ರು ಕೂಡ ಜಗಳ ಮಾಡ್ಕೊಳ್ಳೋದು ಬಿಟ್ಟು ಹೊಡೆದಾಡ್ಕೊಳ್ತಾರೆ. ಹೊಡೆದಾಡಿ ಆಯಾಸದಿಂದ ತಲೆ ಸುತ್ತು ಬಿದ್ದಿರ್ತಾರೆ. ಅಲ್ಲಿಗೆ ಒಂದು ನರಿ ಬರುತ್ತೆ. ಆ ನರಿ ಸಿಂಹ ಮತ್ತೆ ಕರಡಿನ ತಲೆ ಸುತ್ತು ಬಿದ್ದಿರೋದು ನೋಡಿ ಜಿಂಕೆನ ತಿಂದು ಮೂಳೆಗಳನ್ನ ಬಿಟ್ಟು ಹೊರಟೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಸಿಂಹ ಮತ್ತೆ ಕರಡಿಗೆ ಎಚ್ಚರ ಆಗುತ್ತೆ. ಸಿಂಹ ಮತ್ತೆ ಕರಡಿ ಸತ್ತ ಜಿಂಕೆಯ ಬದಲು ಅದರ ಮೂಳೆಗಳನ್ನ ನೋಡಿ ಬೇಜಾರಾಗಿ ಜೋಲು ಮುಖ ಮಾಡಿಕೊಂಡು ಹೊರಟು ಹೋಗ್ತಾರೆ. ಈ ಕಥೆ ನೀತಿ ಏನಂದ್ರೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಅದರರ್ಥ ನಮಗೇನು ಸಿಕ್ಕಿದ್ಯೋ ನಾವದರಲ್ಲಿ ಖುಷಿಯಾಗಿರ್ಬೇಕು. ಇಲ್ಲ ಅಂದ್ರೆ ನಮಗೆ ಸಿಕ್ಕಿದ್ದು ಕೂಡ ಬೇರೆಯವ್ರ ಪಾಲಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಕಥೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.